ತಲಪಾಡಿಯಲ್ಲಿ ಭೀಕರ ಸರಣಿ ಅಪಘಾತ, ರಿಕ್ಷಾ ಚಾಲಕ ಗಂಭೀರ, ಹಲವರಿಗೆ ಗಾಯ. ತಲಪಾಡಿಯಲ್ಲಿ ಸಂಭವಿಸಿದ ಸರಣಿ ಅಪಘಾತದಲ್ಲಿ ಆಟೋ ರಿಕ್ಷಾ ಚಾಲಕನೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದು, ಆಟೋದಲ್ಲಿದ್ದ ಇಬ್ಬರು ಮತ್ತು ಕಾರುಗಳಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ನಿನ್ನೆ ಸಂಜೆ 6:15ರ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಕಾಸರಗೋಡು ಕಡೆಯಿಂದ ಮಂಗಳೂರಿನತ್ತ ತೆರಳುತ್ತಿದ್ದ ಕಂಟೈನರ್ ಲಾರಿ ಏಕಾಏಕಿ ರಸ್ತೆಗೆ ಬಂದ ಆಟೋ ರಿಕ್ಷಾವನ್ನು ರಕ್ಷಿಸಲು ಪ್ರಯತ್ನಿಸಿದೆ. ಈ ವೇಳೆ ಲಾರಿ ಚಾಲಕ ಕಂಟೈನರ್ ಅನ್ನು ಬಲಭಾಗಕ್ಕೆ ತಿರುಗಿಸಿದಾಗ ಎದುರಿನಿಂದ ಬರುತ್ತಿದ್ದ ಮತ್ತೊಂದು ಲಾರಿ ಹಾಗೂ 2 ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಒಂದು ಕಾರಿನ ಮೇಲೆ ಡಿವೈಡರ್ ಮಗುಚಿ ಬಿದ್ದು ವಾಹನಕ್ಕೆ ತೀವ್ರ ಹಾನಿಯಾಗಿದೆ. ಈ ಘಟನೆಯಲ್ಲಿ ಆಟೋ ರಿಕ್ಷಾ ಚಾಲಕ ಕರ್ನಾಟಕದ ಕನ್ಯಾನ ನಿವಾಸಿ ಅಜೀಜ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಟೋದಲ್ಲಿದ್ದ ಪ್ರಯಾಣಿಕರಾದ ಅನೀಫ್ ಹಾಗೂ ವೆಂಕಪ್ಪ ಹಾಗೂ ಅಪಘಾತಕ್ಕೀಡಾದ ಇತರ ವಾಹನಗಳಲ್ಲಿದ್ದವರು ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸುಮಾರು 6 ತಿಂಗಳ ಹಿಂದೆ ಇದೇ ಸ್ಥಳದಲ್ಲಿ ನಿಯಂತ್ರಣ ತಪ್ಪಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 5 ಮೃತಪಟ್ಟಿದ್ದರು. ಇದೀಗ ಮತ್ತೆ ಅದೇ ಸ್ಥಳದಲ್ಲಿ ಅವಘಡ ಸಂಭವಿಸಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಈ ಭಾಗದಲ್ಲಿ ವಾಹನಗಳು ಅತಿಯಾದ ವೇಗದಲ್ಲಿ ಚಲಿಸುತ್ತಿರುವುದು ಮತ್ತು ಸಮೀಪದ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಅಡ್ಡದಿಡ್ಡಿಯಾಗಿ ನಿಲ್ಲುತ್ತಿರುವುದು ಅಪಘಾತಗಳಿಗೆ ಮುಖ್ಯ ಕಾರಣವೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ದಾಟುವಾಗ ಕೂಡ ಕಷ್ಟ, ಅಲ್ಲಿಂದ ಕೂಡ ಗಾಡಿ ಫಾಸ್ಟ್ ಬರ್ತದೆ, ಇಲ್ಲಿಂದ ಕೂಡ ಬರುವಾಗ ಕೂಡ ಫಾಸ್ಟ್ ಹೋಗ್ತದೆ. ಈ ಕೇರಳದಲ್ಲಿ ವಾರ್ಡ್ನಲ್ಲಿ ಎಷ್ಟು ಸಲ ನಾವು ಹೇಳಿದ್ದೀವಿ, ಒಂದು ಸರ್ಕಲ್ ಮಾಡಿ ಮಾಡಲಿಲ್ಲ. ಪೇಸೆಂಟ್ ಆಗುವಾಗ ಬರ್ತಾರೆ, ಹೋಗ್ತಾರೆ, ഇന്ന് ಮಾಡುವ സരി ಮಾಡುವ ಅಂತ ಹೇಳ್ತಾರೆ. ദേശീയപാത 66 നമ്മുടെ കേരളത്തിലേക്ക്, കർണാടകയിൽ നിന്നും കേരളത്തിലേക്ക് കടക്കുന്ന ഈ ദേശീയപാത, ഇവിടെ ഒരു 8 മാസങ്ങൾക്ക് മുൻപ് വലിയൊരു അപകടം നടന്ന് ഇവിടെ മരണം സംഭവിച്ചിട്ടുണ്ട്. കൃത്യമായി പറഞ്ഞാൽ നമ്മുടെ നാഷണൽ ഹൈവേ 66 അതിൽ നിന്ന് വരുന്ന 2 സർവീസ് റോഡിൽ നിന്നും വരുന്ന വാഹനങ്ങൾ അത് കാണാതെ ഹൈവേയിൽ പോകുന്ന വാഹനങ്ങൾക്ക് അത് തിരിച്ചറിയാൻ പറ്റുന്നില്ല. അതുകൊണ്ട് തന്നെ അവർ സ്ലോ ആക്കുന്നില്ല. അത് കാരണം തന്നെ ഇപ്പോൾ നടന്ന ഒരു അരമണിക്കൂർ മുമ്പ് നടന്ന ഒരു ലോറിയും റിക്ഷയും അതുപോലെ തന്നെ കാറും വലിയൊരു അപകടം നടക്കേണ്ടതായിരുന്നു. ലോറിക്കാരൻ്റെ ശ്രമം കൊണ്ട് റിക്ഷ ഡ്രൈവർ രക്ഷപ്പെട്ടു എന്ന് പറയാം. അദ്ദേഹം സീരിയസിലാണെന്ന് തോന്നുന്നു. ഇങ്ങനെയുള്ള അപകടങ്ങൾ സംഭവിക്കാതിരിക്കാൻ വേണ്ടി നാഷണൽ ഹൈവേ അതുപോലെ തന്നെ അതിൻ്റെ വേണ്ടപ്പെട്ടവർ അതിന് വേണ്ട സിഗ്നലും കാര്യങ്ങളും ഇവിടെ തലപ്പാടിയിൽ ചെയ്യണമെന്ന് അഭ്യർത്ഥിക്കുന്നു.